ಮಂಗಳೂರು ವಿಶ್ವವಿದ್ಯಾನಿಲಯ ವ್ಯಾಪ್ತಿಯ ಜಿಲ್ಲೆಗಳಾದ ಉಡುಪಿ, ದಕ್ಷಿಣ ಕನ್ನಡ, ಕೊಡಗು ಜಿಲ್ಲೆಯ ಯುವಕ ಯುವತಿಯರಿಗೆ ಉದ್ಯೋಗ ನೀಡುವ ಉದ್ದೇಶದಿಂದ ಉನ್ನತಿ ಉದ್ಯೋಗ ಮೇಳ 2020 ಮಾರ್ಚ್ 20-21ರಂದು ಉಡುಪಿಯ ಮಹಾತ್ಮ ಗಾಂಧಿ ಮೈದಾನ ಹಾಗೂ ಅಜ್ಜರಕಾಡು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಸಂಚಲನ ಟ್ರಸ್ಟ್ನ ಅಧ್ಯಕ್ಷ ಪ್ರೇಮ್ ಪ್ರಸಾದ್ ಶೆಟ್ಟಿಯವರು ಮಾಹಿತಿಯನ್ನ ನೀಡಿದರು. ಈ ಉದ್ಯೋಗ ಮೇಳದ ಮೂಲಕ ಕರಾವಳಿಯ ಕೈಗಾರಿಕೆಗೆ ಬೇಕಾಗಿರುವ ಉದ್ಯೋಗಿಗಳನ್ನು ಒದಗಿಸುವ ಹಾಗೂ ಈ ಭಾಗದ ನಿರುದ್ಯೋಗ ಸಮಸ್ಯೆ ನಿವಾರಿಸುವ ಉದ್ದೇಶ ಸಂಚಲನ ಟ್ರಸ್ಟ್ ಹೊಂದಿದ್ದು, ಕಳೆದ ಬಾರಿ ಸುಮಾರು 2,000 ಮಂದಿ ಇದರ ಪ್ರಯೋಜನವನ್ನು ಪಡೆದುಕೊಂಡಿದ್ದರು. ಫೆಬ್ರವರಿ 15ರಂದು ಇದರ ನೋಂದಣಿ ಆರಂಭವಾಗಲಿದ್ದು, unnathijobfair ಮೂಲಕ ನೋಂದಾವಣೆಯಾಗಬಹುದು. ಮಾತ್ರವಲ್ಲದೆ ಮೇಳದ ಪೂರ್ವಭಾವಿಯಾಗಿ 7 ತಾಲೂಕುಗಳಲ್ಲಿ ಅಭ್ಯರ್ಥಿಗಳು ಸಂದರ್ಶನ ಎದುರಿಸುವ ಬಗ್ಗೆ ನುರಿತ ತಜ್ಞರಿಂದ ತರಬೇತಿ ಶಿಬಿರಗಳು ನಡೆಯಲಿದೆ ಎಂದು ಮಾಹಿತಿ ನೀಡಿದರು. ಇದೇ ಬರುವ ಮಾರ್ಚ್ 20 ಮತ್ತು 21ನೇ ತಾರೀಕಿನಂದು ನಮ್ಮ ಜಿಲ್ಲೆಯ ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣ ಹಾಗೂ ಪಕ್ಕದಲ್ಲಿರ್ತಕ್ಕಂತಹ ಡಾಕ್ಟರ್ ಜಿ ಶಂಕರ್ ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜಿನ ಆವರಣದಲ್ಲಿ ನಡೆಸಬೇಕಂತಕ್ಕಂಥ ತೀರ್ಮಾನವನ್ನು ಕೈಗೊಂಡಿದ್ದೇವೆ. ಮಂಗಳೂರು ವಿಶ್ವವಿದ್ಯಾನಿಲಯ ವ್ಯಾಪ್ತಿಯ ಉಡುಪಿ ಜಿಲ್ಲೆ, ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಕೊಡಗು ಜಿಲ್ಲೆಗಳನ್ನೊಳಗೊಂಡಂತಹ 3 ಜಿಲ್ಲೆಗಳ 18ರಿಂದ 40 ವರ್ಷ ವಯಸ್ಸಿನ ಎಲ್ಲ ಯುವಕ ಯುವತಿಯರಿಗೆ ಈ ಮೇಳದಲ್ಲಿ ಭಾಗವಹಿಸತಕ್ಕಂಥ ಅವಕಾಶವನ್ನ ನಮ್ಮ ಸಂಸ್ಥೆ ಈ ಮೇಳದ ಮೂಲಕ ಕಲ್ಪಿಸ್ತಾ ಇದೆ. PUC, ಪದವಿ, ಇಂಜಿನಿಯರಿಂಗ್, ಮ್ಯಾನೇಜ್ಮೆಂಟ್ ಅಥವಾ ಬೇರೆ ಬೇರೆ ಈ ರೀತಿಯಾದಂತಹ ಕೋರ್ಸ್ಗಳನ್ನ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ, ಅಭ್ಯರ್ಥಿಗಳಿಗೆ ಈ ಮೇಳದಲ್ಲಿ ಭಾಗವಹಿಸತಕ್ಕಂಥ ಅವಕಾಶವನ್ನು ಕೊಟ್ಟಿದ್ದೇವೆ. ಇದಲ್ಲದೆ ಈ ಬಾರಿಯ ಉದ್ಯೋಗ ಮೇಳದಲ್ಲಿ ಸಂಪೂರ್ಣವಾಗಿ ನಾವು ಇದನ್ನ ಡಿಜಿಟಲೀಕರಣವನ್ನ ಮಾಡಿದ್ದೇವೆ. ಅಂದ್ರೆ ನೋಂದಣಿಯಿಂದ ಪ್ರಾರಂಭಿಸಿ ಅವರ ಉದ್ಯೋಗ ದೊರಕತಕ್ಕಂತಹ ಅವರಿಗೆ ಆಫರ್ ಲೆಟರ್ಗಳನ್ನು ನಾವು ಕೊಡ್ತೇವೆ ಅಥವಾ ನಂತರ ಹೋಗಿ ಅಲ್ಲಿ ಪ್ಲೇಸ್ಮೆಂಟ್ ಆಗ್ತಾರೆ. ಇಲ್ಲಿವರೆಗಿನ ಸಂಪೂರ್ಣ